ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಮೊಟ್ಟ ಮೊದಲನೇದಾಗಿ ನಾನು ಚಿತ್ರದುರ್ಗ ಜಿಲ್ಲೆಗೆ ಸೇರಿದಂಥವನು. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಸಂತ ಜೋಸೆಫರ ಕಾನ್ವೆಂಟ್ ಪಾಠಶಾಲೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಹಂಗಾಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸು ನನಗೆ ಹೊಸದಲ್ಲ. ಸುಮಾರು ಬಾಲ್ಯದ ಮೊದಲ 7 ವರ್ಷಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲೇ ಕ್ರಿಸ್ಮಸ್ ಸೆಲೆಬ್ರೇಷನ್ಸಲ್ಲಿ ನಾವು ಪಾಲ್ಗೊಂಡಿರುವಂಥದ್ದು. ಮತ್ತು ಅಂತಹ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಓದ್ಬಿಟ್ಟು ವಿದ್ಯಾಭ್ಯಾಸ ಪಡ್ಕೊಂಡು ಅದನ್ನು ಅಡಿಪಾಯವಾಗಿಟ್ಕೊಂಡು ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ನಂತರದ ದಿನಗಳಲ್ಲಿ ಒಂದು UPSC ಅಂತ ಒಂದು ಟಫ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಲಿಕ್ಕೆ ನನಗೆ ಫೌಂಡೇಶನ್ ಬಿದ್ದದ್ದು ಒಂದು ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಮಂಗಳೂರು ಏನಿದೆ, ನಾನು ಪ್ರಾರಂಭದಲ್ಲಿ 2 ವರ್ಷ ಹಿಂದೆ ಅಂದರೆ ಜನವರಿ 2021 ಜನವರಿ 1 ಆಗ ಬಂದಂಥ ಸಂದರ್ಭದಲ್ಲಿ ನಂದಿಲ್ಲಿ ಪೋಸ್ಟಿಂಗ್ ಆಗಿದೆ ಅಂತಂದಾಗ ಭಾಳಷ್ಟು ಜನ ನನಗೆ ಹೆದರಿಸಿದವರೇ ಜಾಸ್ತಿ. ಮಂಗಳೂರು ಭಾಳ ಸೆನ್ಸಿಟಿವು, ನಿಂದು ಹೆಲ್ತ್ ಹಾಳಾಗುತ್ತೆ, ತುಂಬ ಟೆನ್ಷನ್ ಇರುತ್ತೆ, ತುಂಬ ಸ್ಟ್ರೆಸ್ ಇರುತ್ತೆ. ಆದರೆ 2 ವರ್ಷ ಮಂಗಳೂರಲ್ಲಿ ಕೆಲಸ ಮಾಡಿದ ಮೇಲೆ ನಾನು ಭಾಳ ಹೆಮ್ಮೆಯಿಂದ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಂಗಳೂರಿಗರು ಭಾಳ ಒಳ್ಳೆಯ ಜನ. ಇಂಥ ಒಂದು ಸ್ಥಳದಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಖುಷಿ ತಂದಿದೆ. ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ, ಸರ್ಕಾರದ ಎಲ್ಲ ಇಲಾಖೆಗಳಿದ್ದಾವೆ, ಎಲ್ಲ ಇಲಾಖೆಗಳ ಜೊತೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಡ್ಕೊಳ್ಳುವಂಥದ್ದು ಮತ್ತು ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಗಳನ್ನು ಗೌರವಿಸೋ ಒಂದು ಮನಸ್ಥಿತಿ ಮಂಗಳೂರಿಗೆ ಇದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಮಂಗಳೂರು ಒಂದು ಶಿಕ್ಷಣ ಕಾಶಿ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಲ್ಲಿ ದಕ್ಷಿಣ ಕನ್ನಡ, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳು, ಭಾರತ ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಹೊರದೇಶಗಳಿಂದ ಬಂದ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಶಿಕ್ಷಣ ಕಾಶಿಯನ್ನಾಗಿಯೇ ಉಳಿಸುವಂಥ ಬಹಳ ದೊಡ್ಡ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಎಲ್ಲ ಜಾತಿ ಧರ್ಮದವ್ರ ಮೇಲಿದೆ, ಎಲ್ಲ ಸಂಘ ಸಂಸ್ಥೆಗಳ ಮೇಲಿದೆ, ಸಂಘಟನೆಗಳ ಮೇಲಿದೆ, ಎಲ್ಲ ರಾಜಕೀಯ ಪಕ್ಷದವರ ಮೇಲಿದೆ. ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನೆಲದ ಮಕ್ಕಳಾಗಿರುವಂತಹ ಪ್ರತಿ ತುಳುನಾಡಿನ ಮಂಗಳೂರಿನ ಮಕ್ಕಳ ಮೇಲಿದೆ, ಮಂಗಳೂರಿನ ಜನರ ಮೇಲಿದೆ. ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಎಷ್ಟು ಎಚ್ಚರಿಕೆಯಿಂದ ನಿರ್ವಹಿಸ್ತಾರೆ ಅಷ್ಟು ಒಳ್ಳೆಯ ಸಂದೇಶವನ್ನು ನಾವು ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಕೊಡಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಮಂಗಳೂರು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿ ಮಾತ್ರ ಉಳಿದಿಲ್ಲ. ಇದೊಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ನಗರವಾಗಿ ಮಾತ್ರ ಉಳಿದಿಲ್ಲ. ಇದೊಂದು ಅಂತಾರಾಷ್ಟ್ರೀಯ ನಗರ ಆಗಿದೆ ಅಂತ ನಾನು ಭಾಳ ಧೈರ್ಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಒಪ್ಕೋಬೇಕು ಇದನ್ನು. ಯಾಕೆಂದರೆ ಮಂಗಳೂರಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ. ಮಂಗಳೂರಿನಲ್ಲಿ ನಡೆದಂತಹ ಒಂದು ಸಣ್ಣ ಸಾಧನೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ. ಮೋಸ್ಟ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಹೊರತುಪಡಿಸಿದರೆ ಪ್ರಪಂಚದ ಎಲ್ಲ ಭಾಗದಲ್ಲೂ ಸಿಗುವ ಯಾವುದಾದ್ರೂ ಒಂದು ನಗರ ಪ್ರದೇಶದ ನಿವಾಸಿಗಳು ಅಂದರೆ ಅದು ಮಂಗಳೂರಿಗರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮಂಗಳೂರಿಗರದು ಇನ್ನೊಂದು ವಿಶೇಷವಾದ ಗುಣ ಅಂತಂದರೆ, ಒಬ್ಬರೇ ಇದ್ದರೆ ಎಲ್ಲರ ಜೊತೆ ಇರ್ತಾರೆ, ಇನ್ನೊಬ್ಬರು ಜೊತೆಗೆ ಬಂದುಬಿಟ್ರೆ ಮಂಗಳೂರಿಗರು ಜೊತೆ ಆಗ್ಬಿಡ್ತಾರೆ. ಇದು ಎಷ್ಟರ ಮಟ್ಟಿಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ನಮ್ಮ ಡ್ರೈವರ್ ಗನ್ಮೆನ್ ಇಬ್ಬರು ಯಾವಾಗಲೂ ತುಳುಲ್ಲೇ ಮಾತಾಡ್ತಾ ಇರ್ತಾರೆ. ಅವ್ರೇನು ಇವಾಗ ಗೊತ್ತಾಗುತ್ತೆ, ಇವಾಗ ತಪ್ಪಾಗಿ ಮಾತಾಡ್ಕೊಳಕ್ಕಾಗಲ್ಲ. ಪ್ರಾರಂಭದಲ್ಲಿ ಅವ್ರು ನಾನೇನಾದರೂ ಕಿರಿಕಿರಿ ಮಾಡಿದ್ರೆ ಬೈಕೊಂಡ್ರು ನನಗೆ ಅರ್ಥ ಆಗ್ತಿರಲಿಲ್ಲ. ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಇರಬೇಕು ಅನ್ನುವಂಥದ್ದು, ಯಾವ ರೀತಿ ನಾವು ಅದನ್ನು ಒಂದು ಪ್ರೌಡ್ ಫೀಲಿಂಗಲ್ಲಿ ಅದರ ಪ್ರೈಡನ್ನು ನಾವು ಕಾಪಾಡ್ಕೋಬೇಕು ಅನ್ನುವಂಥದ್ದು, ಬಳಸ್ಕೋಬೇಕು ಅನ್ನುವಂಥದ್ದು, ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ದು ಮಂಗಳೂರಿಗರಿಂದ ನಾವು ತಿಳಿಲೇಬೇಕು. ಮಂಗಳೂರಿನ ಮೋಸ್ಟ್ಲಿ ನೆಲ ಮತ್ತು ಸಮುದ್ರ ಎಲ್ಲದರ ಒಂದು ಪ್ರಭಾವವಾಗಿ ಭಾಳ ಒಂದು ಒಳ್ಳೆಯ ಎಂಟ್ರಪ್ರಿನರ್ ಸ್ಕಿಲ್ಸ್ ಏನಿದೆ ಮಂಗಳೂರಿಗರಲ್ಲಿದೆ. ನಾವು ದೇಶದ ವಿದೇಶಗಳಲ್ಲಿ ಎಲ್ಲೇ ಹೋದ್ರೂ ಯಾವುದೋ ಒಂದು ಮಂಗಳೂರಿಗೆ ಸಂಬಂಧಪಟ್ಟಂಥ ಹಾಸ್ಪಿಟಾಲಿಟಿ ಸೆಕ್ಟ್ರು ಸಿಗುತ್ತೆ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಖಂಡಿತ ಆಗಲಿಕ್ಕಿಲ್ಲ. ಅದೇ ರೀತಿ ಮಂಗಳೂರು ಎಲ್ಲ ಜಾತಿ ಧರ್ಮದವರು ಸಮಾನ ಸಂಖ್ಯೆಯಲ್ಲಿರುವಂತಹ ಒಂದು ಪ್ರದೇಶ. ಇಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ,
ಕ್ರೈಸ್ತರಿದ್ದಾರೆ, ಜೈನರಿದ್ದಾರೆ, ಹಾಗೆ ಎಲ್ಲ ಜಾತಿ ಧರ್ಮದವರು ಇಲ್ಲಿ ಇದ್ದಾರೆ. ಭಾಳ ಒಂದು ಸೂಕ್ಷ್ಮವಾದಂಥ ಪ್ರದೇಶ ಅನ್ನುವಂಥದ್ದು ಹೊರಗಡೆಯಿಂದ ನೋಡೋದಾದರೂ ಇಲ್ಲಿ ಜನರಲ್ಲಿ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಮತ್ತು ಮ್ಯೂಚುವಲ್ ಕೋಆರ್ಡಿನೇಷನ್ ಖಂಡಿತ ಇದ್ದೇ ಇದೆ. ಕೆಲವು ಸಂದರ್ಭಗಳಲ್ಲಿ ಎಲ್ಲೋ ಆ ಒಂದು ಸೋಷಿಯಲ್ ಫ್ಯಾಬ್ರಿಕ್ ಡಿಸ್ರಪ್ಟ್ ಆಯಿತಾ, ಹಾಳಾಯ್ತಾ ಅನ್ನುವಂಥ ಭಾವನೆ ಬರ್ಬೋದು. ಆದರೆ ಮಂಗಳೂರಿನ ರೆಸಿಲಿಯನ್ಸ್ ಏನು ಪ್ರೂವ್ ಮಾಡುತ್ತೆ ಅಂತಂದರೆ, ಎಂಥದ್ದೇ ಸಂದರ್ಭಗಳು ಬಂದರೂ, ಎಂಥ ಘಟನೆ ನಡೆದ್ರೂ ಒಂದೆರಡು ದಿನಗಳಲ್ಲಿ ನಾರ್ಮಲೈಸ್ ಆಗಿ ಮತ್ತೆ ಸಹಜ ಸ್ಥಿತಿಯ ಥರ ಮಂಗಳೂರು ಮರಳುತ್ತೆ ಅನ್ನುವಂಥದ್ದು ಈ ನೆಲದ ಒಂದು ಗುಣ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ಮಸ್ ವಿಚಾರವಾಗಿ ಹೇಳಬೇಕು ಅಂತಂದರೆ ಕ್ರೈಸ್ತರ ಹುಟ್ಟುಹಬ್ಬ. ಸೊ ನಮಗೊಂದು ಪದ್ಯದ ನೆನಪಿದೆ, ಈ ಶಾಲೆಯಲ್ಲಿ ಹೇಳ್ತಾಯಿದ್ರು, ಏನು ಬೆತ್ಲೆಹೆಮ್ನ ಗೋದಳಿಯಳು ಜನಿಸಿರುವ ಯೇಸುನಾಥನೇ, ಮೇರಿ ಎಂಬ ಕನ್ಯೆಯಲ್ಲಿಯೇ ಮನುಜನಾಗಿ ಜನಿಸಿ ಬಂದರು ಅಂತ. ಸೊ ಅದೊಂದು ನೆನಪಾಯಿತು ಜಸ್ಟ್ ಈಗ. ಸೊ ಮೇರಿ ತಾಯಿಯ ಮಡಿಲಲ್ಲಿ ಹುಟ್ಟಿ ಬಂದಂತಹ ಕ್ರೈಸ್ತ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು, ಸಹನೆಯ ಸಂದೇಶವನ್ನು ಮತ್ತು ಮನುಕುಲಕ್ಕಾಗಿ ಏನು ತ್ಯಾಗವನ್ನು ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವೆಲ್ಲ ಓದಿ ತಿಳಿದಿರುವಂಥದ್ದು, ನೀವೆಲ್ಲ ಅನುಸರಿಸ್ತಾ ಇರುವಂಥದ್ದು. ಕ್ರೈಸ್ತ ಧರ್ಮ ತುಂಬ ಶಾಂತಿಪ್ರಿಯ ಧರ್ಮ. ನಾನೆಲ್ಲೋ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥವ್ರು ಗುಂಪು ಘರ್ಷಣೆ ಮಾಡಿಕೊಂಡ್ರು ಅಂತನೋ, ಅಥವಾ ಹೊಡೆದಾಡ್ಕೊಂಡ್ರು ಅಂತನೋ, ಬಡ್ದಾಡ್ಕೊಂಡ್ರು ಅಂತನೋ, ಅಥವಾ ಏನೋ ಒಂದು ರಕ್ತ ಸಿಕ್ತ ಗಾಯಗಳಾಗೋ ರೀತಿಯಲ್ಲಿ ಕಿತ್ತಾಡಿದ್ರು ಅಂತನೋ ಎಲ್ಲೂ ಕೇಳೇ ಇಲ್ಲ. ಅತ್ಯಂತ ಶಾಂತಿಪ್ರಿಯ ಮತ್ತು ಲೀವ್ ಲೆಟ್ ಲೀವ್ ಅನ್ನುವಂಥ ಒಂದು ಕಮ್ಯುನಿಟಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮತ್ತು ಇಲ್ಲಿರುವಂತಹ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂತಹ ಶಿಕ್ಷಣ ಸಂಸ್ಥೆಗಳು ಮಂಗಳೂರನ್ನು ಶಿಕ್ಷಣ ಕಾಶಿಯನ್ನಾಗಿ ಮಾಡಲಿಕ್ಕೆ, ಅದೇ ರೀತಿ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಸಂಸ್ಥೆಗಳು ಇದೊಂದು ವೈದ್ಯಕೀಯ ಹಬ್ಬಾಗಿ, ಮೆಡಿಕಲ್ ಹಬ್ಬಾಗಿ ಮಾಡೋದರಲ್ಲಿ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ನಾನು ಆಲ್ಮೋಸ್ಟು ಹೆಚ್ಚು ಕಡಿಮೆ ಎಲ್ಲ ಶಾಲೆ ಸಂಸ್ಥೆಗಳಿಗೆ ಭೇಟಿ ನೀಡಿದ್ದೀನಿ. ಎಲ್ಲ ಸಂಸ್ಥೆಗಳಲ್ಲೂ ಭಾಳ ಉತ್ತಮ ಗುಣಮಟ್ಟದ ಶಿಕ್ಷಣ ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥದ್ದು ನೋಡಿ ನಮ್ಮ ಇಲಾಖೆಯಲ್ಲಿರುವಂಥವ್ರು ಒಂದು ಸರಿ ಮಂಗಳೂರು ಬಂದರೆ ಮ್ಯಾಕ್ಸಿಮಮ್ ಯಾರೂ ಹೊರಗಡೆ ಹೋಗಲಿಕ್ಕೆ ಇಷ್ಟಪಡಲ್ಲ. ಮೋಸ್ಟ್ಲಿ ನಮ್ಮ ACP ಉಪಾಸವರು ಇಲ್ಲಿ ಕೂತಿದ್ದಾರೆ. ಅವ್ರು ಕೇಳಿದೆ, ಎಷ್ಟು ವರ್ಷ ಆಯಿತು? 5 ವರ್ಷ ಆಯಿತು ನಾನು ಬಂದು ಅಂತಂದ್ರೆ, ಮತ್ತೇನು ರೀ ನೀವು ಬೆಳಗಾವಿಂದ ಬಂದಿರಿ? ಅಲ್ಲಿ ಹಿಂದ್ಗಡೆ ಬಂದಿದ್ದಾರೆ ನಮ್ಮ ಉಪಾಸ್ಯ ಅವರು. ಬನ್ನಿ ಸರ್, ಮುಂದೆ ಬನ್ನಿ. ಸೊ 5 ವರ್ಷ ಆಯ್ತಲ್ರಿ ನಿಮ್ಮದು? ಬೆಳಗಾಂ ಅವ್ರದ್ದು ನೇಟಿವು. 5 ವರ್ಷ ಆಯಿತು, ಮತ್ತು ಇಲ್ಲೇ ಸೆಟ್ಲಾಗಂಗೆ ಕಾಣ್ತೀರಿ ಅಂತಂದರೆ, ಸರ್ ನಮಗೆ ಹಿಡಿಸ್ಬಿಟ್ಟಿದೆ ಸರ್ ಮಂಗಳೂರು. ಜಾಗ ಚೆನ್ನಾಗಿದೆ, ಒಳ್ಳೆ ಫೆಸಿಲಿಟಿ ಇದೆ, ಮತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ, ಚೀಪ್ ಆ್ಯಂಡ್ ಬೆಸ್ಟಾಗಿ ಜೀವನ ಮಾಡ್ತಿದ್ದೀವಿ, ಕ್ವಾರ್ಟರ್ಸ್ ಇದೆ, ಇದಕ್ಕಿಂತ ಒಳ್ಳೆ ಜಾಗ ಮೋಸ್ಟ್ಲಿ ನನಗೆ ಬೇರೆ ಸಿಗಲಿಕ್ಕಿಲ್ಲ ಅಂತಂದು ಬೆಳಗಾಮವರು, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಳಗಾಮವರು ಮಂಗಳೂರಿಗೆ ಬಂದು ಮಂಗಳೂರಲ್ಲೇ ಉಳ್ಕೋಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಮಂಗಳೂರು ಒಂದು ಸ್ಥಳದ ಮತ್ತು ಮಂಗಳೂರಿಗರ ಹೃದಯವಂತಿಕೆ ಏನು ಅನ್ನೋಂಥದ್ದು ಅದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದೇ ರೀತಿಯಾಗಿ ಫಾದರ್ ಮುಲ್ಲರ್ ಸಂಸ್ಥೆ, ಈ ಸಂಸ್ಥೆ ಬಗ್ಗೆ ನಾನು ಈಗ ಒಂದೆರಡು ಮಾತು ಹೇಳಲೇಬೇಕು. ಯಾಕೆಂದರೆ ನಮ್ಮ ಯಾವುದೇ ಒಂದು ಇಲಾಖೆ ರಿಲೇಟೆಡ್ ಚಟುವಟಿಕೆ ಇದ್ರೂ ನಾನು ಫಸ್ಟು ಕಾಲ್ ಮಾಡೋದು ಫಾದರ್ ಅವ್ರಿಗೆ ಕಾಲ್ ಮಾಡಿಬಿಟ್ರೆ ನಮ್ಮದೆಲ್ಲ ಕೆಲಸ ಆಗುತ್ತೆ. ಜಾಗ ಕೊಡ್ತಾರೆ, ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಊಟ ಕೊಡ್ತಾರೆ, ಬೇರೆ ಸ್ಪಾನ್ಸರ್ಶಿಪ್ ಬೇಕಿದ್ರೂ ಕೊಡ್ತಾರೆ. ಸೊ ಅದೇ ರೀತಿ ಅಲೋಷಿಯಸ್ ಸಂಸ್ಥೆ ಇದೆ. ಅಲೋಷಿಯಸ್ ಸಂಸ್ಥೆಯಲ್ಲೂ ನಾವು ಮಂಗಳೂರಿಗರು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಸೇರ್ತಾ ಇದ್ದಾರೆ ಅಂತ ಒಂದು ಕಾರ್ಯಾಗಾರ ಮಾಡೋಣ ಅಂತಂದಾಗ ಸುಮಾರು 2 ತಿಂಗಳುಗಳ ಕಾಲ ಸಂಪೂರ್ಣ 208 ಜನಕ್ಕೆ ಬೇಕಾಗುವಷ್ಟು ವ್ಯವಸ್ಥೆಯನ್ನು ಅಲೋಷಿಯಸ್ ಸಂಸ್ಥೆಯಲ್ಲಿ ಮಾಡಿಕೊಟ್ಟಿದೆ. ಸೊ ಅವರ ಒಂದು ಹೆಲ್ಪಿಂಗ್ ಹ್ಯಾಂಡ್ ಶುಡ್ ಬಿ ರಿಮೆಂಬರ್ಡ್. ಅದೇ ರೀತಿ ಸಾಕಷ್ಟು ಸಂಸ್ಥೆಗಳು ಎಲ್ಲ ಸಂದರ್ಭದಲ್ಲೂ ನಮಗೆ ಭಾಳ ಒಳ್ಳೆಯ ಒಂದು ಕೋಆರ್ಡಿನೇಷನ್ ಮಾಡ್ತಾನೆ ಬಂದಿದ್ದಾರೆ. ನಾವು ಇಲಾಖೆಗೆ ಯಾವುದಾದ್ರೂ ತರಬೇತಿ ಮತ್ತೊಂದು ಮಾಡಬೇಕು ಅಂದರೆ ರೋಶಿನಿ ವಿದ್ಯಾಲಯ ಇರ್ಬೋದು, ಅದೇ ರೀತಿ ಬೇರೆ ಟ್ರಾಫಿಕ್ ರಿಲೇಟೆಡ್ ಅವೇರ್ನೆಸ್ ಏನಾದರೂ ಮಾಡಬೇಕಂದ್ರೆ ಅಗ್ನೇಸ್ ಸಂಸ್ಥೆ ಇರ್ಬೋದು. ಪ್ರತಿಯೊಂದು ಸಂಸ್ಥೆನೂ ಪೊಲೀಸ್ ಇಲಾಖೆ ಜೊತೆ ಭಾಳ ಹತ್ತಿರದಲ್ಲಿ ಒಡನಾಟ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಫಾದರ್ ಮುಲ್ಲರ್ ಸಂಸ್ಥೆ, ಇದೇ ಸಂಸ್ಥೆಯ ಒಂದು ಇದೇನು ಬಿಲ್ಡಿಂಗ್ ಇನ್ನೂ ಇವಾಗೆಲ್ಲ ಪಬ್ಲಿಕ್ ಯೂಸಿಗೆ ಬಿಟ್ಟಿದ್ದಾರೆ. ಸೊ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ, ಕೋವಿಡ್ ಜಸ್ಟ್ ಮುಗಿದಂಥ ಸಂದರ್ಭದಲ್ಲಿ ಇನ್ನೂ ಪಬ್ಲಿಕ್ ಯೂಸಿಗೆ ಇರಲಿಲ್ಲ. ಆಗ ಸುಮಾರು 1 ತಿಂಗಳ ಕಾಲ ಸಂಪೂರ್ಣ ಬಿಲ್ಡಿಂಗನ್ನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾರು ಸ್ವಲ್ಪ ಬೊಜ್ಜು ಜಾಸ್ತಿ ಮಾಡಿಕೊಂಡು ತೂಕ ಜಾಸ್ತಿ ಇದೆ ಅಂಥವ್ರಿಗೆ ಸುಮಾರು 78 ಜನಕ್ಕೆ ಸುಮಾರು 1 ತಿಂಗಳ ಕಾಲ
ಅವ್ರದ್ದು ಆಡಿಟೋರಿಯಂ ಇರ್ಬೋದು, ಅವ್ರದ್ದು ಇದು ಫಂಕ್ಷನ್ ಹಾಲ್ ಇರ್ಬೋದು, ಆಮೇಲೆ ಅವ್ರದ್ದು ಕಂಪ್ಲೀಟ್ ಇಂಡೋರ್ ಜಿಮ್, ಗ್ರೌಂಡ್, ಇಷ್ಟನ್ನು ನಮಗೆ ಸುಮಾರು 1 ತಿಂಗಳ ಕಾಲ ಬಿಟ್ಕೊಟ್ಟಿದ್ರು. ನಾನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ, ಒಂದು ದಿನಕ್ಕೆ 2 ಲಕ್ಷ 3 ಲಕ್ಷ ದುಡ್ಡು ತಗೊಂತಾರೆ, ಒಂದು ತಿಂಗಳ ಲೆಕ್ಕಕ್ಕೆ ಎಷ್ಟಾಗುತ್ತೆ, 50-60 ಲಕ್ಷ ದುಡ್ಡು ಆಯ್ತಲ್ಲಪ್ಪ, ನಮಗೆ ಪುಕ್ಷೇಟ ಮಾಡಿಕೊಟ್ಟಿದ್ದಾರೆ ಅಂತ ನಾವು ತುಂಬ ನೆನೆಸ್ಕೋತಾ ಇರ್ತೀವಿ. ಅಷ್ಟೇ ಅಲ್ಲ, ನಮ್ಮ ಇಲಾಖೆಯ ಯಾವುದೇ ಒಬ್ಬ ಅಧಿಕಾರಿಯಾಗಲಿ, ಸಿಬ್ಬಂದಿ ಆಗಲಿ, ಅವ್ರ ಕುಟುಂಬದವರಾಗಲಿ, ಅಷ್ಟು ಬಿಡಿ, ಅವ್ರಿಗೆ ಸಂಬಂಧಪಟ್ಟವ್ರು ಯಾರೇ ಮಂಗಳೂರಿಗೆ ವೈದ್ಯಕೀಯ ಸೇವೆಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ಸಂಪೂರ್ಣವಾದಂಥ ಸಹಕಾರವನ್ನು ಫಾದರ್ ಮುಲ್ಲರ್ ಸಂಸ್ಥೆ ಮಾಡ್ತಾ ಬಂದಿದೆ. ಇತ್ತೀಚೆಗೊಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿತ್ತು. ಆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆದಂಥ ಸಂದರ್ಭದಲ್ಲಿ ವಿಕ್ಟಿಮ್ಮು ಮತ್ತು ಅಕ್ಯೂಸ್ಡ್ ಇಬ್ಬರೂ ಇಮಿಡಿಯೇಟಾಗಿ ನಾವು ಹಾಸ್ಪಿಟ್ಲಿಗೆ ತೊಗೊಂಬಂದು, ಅಂದರೆ ಜನನೇ ತೊಗೊಂಬಂದರು ಫಾದರ್ ಮುಲ್ಲರ್ಸ್ಗೆ. ಆಗ ನಾನು ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದರು, ನೋಡಿ ಅದು ಆರೋಪಿ ಏನಿದ್ದಾನೆ ಭಾಳ ಮುಖ್ಯ, ಯಾಕಂದರೆ ದೇಶದ ಭದ್ರತೆ ದೃಷ್ಟಿಯಿಂದ ಆ ಆರೋಪಿ ಉಳಿಲೇಬೇಕು ಮತ್ತು ಒಳ್ಳೆ ಟ್ರೀಟ್ಮೆಂಟ್ ಸಿಗಲೇಬೇಕು ಅಂತ ಹೇಳಿದರು. ಆಗ ನನಗೆ ತಿಳಿದಿರೋವಂಥವ್ರು ಮತ್ತು ನಮ್ಮ ಅಧಿಕಾರಿಗಳ ಕಡೆಯಿಂದ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತೆ ನೋಡಿ ಅಂತಂದಾಗ, ಬರ್ನ್ಸ್ ರಿಲೇಟೆಡ್ ಇಶ್ಯೂಸ್ಗೆ ಫಾದರ್ ಮುಲ್ಲರ್ಸ್ ದಿ ಬೆಸ್ಟ್ ಇದೆ ಸರ್, ಬೇರೆ ಎಲ್ಲೂ ಶಿಫ್ಟ್ ಮಾಡೋದು ಬೇಡ, ಯಾವ ಬೆಂಗಳೂರಿಗೂ ಶಿಫ್ಟ್ ಮಾಡೋದು ಬೇಡ, ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರು. ಆಗ ನಾನು ಫಾದರ್ ಅವ್ರಿಗೆ ಕರೆದ್ಬಿಟ್ಟು ಪ್ರಕರಣದ ಗಂಭೀರತೆ ಏನಿದೆ ಅಂತಂದು ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ. ಸೊ ಆ ಗಂಭೀರತೆಯನ್ನು ತಿಳಿಸಿದ ನಂತರ 3 ಶಿಫ್ಟಲ್ಲಿ, ಪ್ರತಿ ಶಿಫ್ಟಲ್ಲೂ ಇಂಟೆನ್ಸಿವಿಸ್ಟಿಂದ ಹಿಡಿದು ವೂಂಡ್ಸ್ ರಿಲೇಟೆಡ್ ಸೆಕ್ಷನ್ದು ಸ್ಪೆಷಲಿಸ್ಟ್ಗಳಿಂದ ಹಿಡಿದು ಸಂಪೂರ್ಣ 3 ಸಪ್ರೇಟ್ ಟೀಮ್ ಆಫ್ ಡಾಕ್ಟರ್ಸ್ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫು ನಿಯೋಜನೆ ಮಾಡಿಕೊಟ್ರು. ಸುಮಾರು ಒಂದು 18ರಿಂದ 20 ಜನ ಸಿಬ್ಬಂದಿಗಳು 3 ಶಿಫ್ಟ್ಸಲ್ಲಿ ಒಬ್ಬ ಪೇಷಂಟ್ಗೆ ಟ್ರೀಟ್ ಮಾಡ್ತಿರೋವಂಥದ್ದು ನೋಡಿ ಐ ವಾಸ್ ರಿಯಲಿ ಓವರ್ವೆಲ್ಮ್ಡ್ ಬೈ ದಿ ಕೋಆಪ್ರೇಷನ್ ಎಕ್ಸ್ಟೆಂಡೆಡ್. ನಂತರ ಇದು ಪೇಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಗೊಂದಲ ಇತ್ತು ನಮ್ಮಲ್ಲಿ. ಫಾದರ್ ಹತ್ರ ಹೇಳಿದ್ವಿ, ಇಲ್ಲ ಬಿಡಿ ಸರ್, ಅದೆಲ್ಲ ಬಿಡಿ, ಫಸ್ಟ್ ಇದೆಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಳ್ಳಿ, ಡಿಸ್ಚಾರ್ಜ್ ಆಗಲಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದರು. ಅಂಥ ಹೃದಯವಂತಿಕೆಯನ್ನು ಈ ಸಂಸ್ಥೆ ಪೊಲೀಸ್ ಇಲಾಖೆ ಪ್ರತಿ ತೋರಿಸ್ತಾ ಇರುವಂಥದ್ದು ನಿಜವಾಗ್ಲೂ ನೆನಪಿಸ್ಕೊಳ್ಳೇಬೇಕಾಗಿರುವಂಥ ವಿಷಯ. ಮತ್ತು ಇಲ್ಲಿ ನೆರೆದಿರುವಂಥ ಭಾಳಷ್ಟು ಜನ ಕಳೆದ 2 ವರ್ಷಗಳಲ್ಲಿ ನನ್ನ ಜೊತೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಭೇಟಿಯಾಗಿದ್ದಾರೆ, ಒಂದು ಒಡನಾಟವನ್ನು ಇಟ್ಕೊಂಡಿದ್ದೀವಿ. ನಿಜವಾಗ್ಲೂ ಈ ಒಂದು ಪವಿತ್ರವಾದಂತಹ ದಿನದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಿರುವಂಥದ್ದು ಬಹಳ ಖುಷಿ ಮತ್ತು ಎಲ್ಲೋ ಒಂದು ಕಡೆ ನನಗೆ ನಾನೇ ಪ್ರೌಡ್ ಫೀಲಿಂಗ್ ಬರ್ತಾಯಿದೆ. ಇಂಥ ಇಂಟೆಲೆಕ್ಚುಯಲ್ ಕ್ರೌಡ್ಗೆ ಅಡ್ರೆಸ್ ಮಾಡೋವಂಥ ಅವಕಾಶ ನಂದು ಆಯ್ತಲ್ಲ ಅಂತಂದು. ಸೊ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಮಂಗಳೂರು ಸಿಟಿ ಕಮಿಷನರೇಟ್ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಮಂಗಳೂರು ನಗರ ಕಮಿಷನರೇಟ್ನ ದಕ್ಷಿಣ ಕನ್ನಡದ ಎಲ್ಲ ಸಾರ್ವಜನಿಕರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ಮಸ್ ಹಬ್ಬ ಇಟ್ಸ್ ಎ ಫೆಸ್ಟಿವಲ್ ಆಫ್ ಸೆಲೆಬ್ರೇಷನ್. ಆ ಸೆಲೆಬ್ರೇಷನನ್ನು ಶಾಂತಿಯುತವಾಗೂ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಮೋಸ್ಟ್ಲಿ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ಸಲ್ಲಿ ನಾನು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ, ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ. ಇದೇ ಸಹಕಾರ, ಯಾಕಂದರೆ ಚುನಾವಣಾ ವರ್ಷ, ನೆಕ್ಸ್ಟು ಮೇ ಸಂದರ್ಭಕ್ಕೆ ಚುನಾವಣೆ ಬರುತ್ತೆ. ಇಲ್ಲಿ ಚುನಾವಣೆಯಲ್ಲಿ ಆಕಾಂಕ್ಷಿಗಳಿರುವಂಥವ್ರು ಕೂಡ ಇಲ್ಲಿ ಕೂತಿದ್ದಾರೆ ಕೆಲವರು. ಸೊ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬೈ ಡಿಫಾಲ್ಟ್ ಇಟ್ ಈಸ್ ದ ಡೈನಮಿಕ್ಸ್ ಆಫ್ ಎಲೆಕ್ಷನ್ಸ್ ಟು ಹೈಲೈಟ್ ಆ್ಯಂಡ್ ಎಸ್ಕಲೇಟ್ ಎವ್ರಿ ಸ್ಮಾಲೆಸ್ಟ್ ಆಫ್ ದಿ ಇಶ್ಯೂ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದಿ ಸೊಸೈಟಿ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಸಣ್ಣ ಇಶ್ಯೂಗಳು ಕೂಡ ಎಸ್ಕಲೇಟ್ ಆಗುವಂಥದ್ದು, ಅದರಿಂದ ಸ್ವಲ್ಪ ಹೀಟೆಡ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುವಂಥದ್ದು ಸ್ವಾಭಾವಿಕ. ಅದು ಸ್ವಾಭಾವಿಕ ಅಂದ್ಕೊಂಡು ನಾವು ಒಂದು ಸಮ ಮನಸ್ಥಿತಿಯಿಂದ, ಯಾವ ರೀತಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾವುದೇ ಒಂದು ಸಂದರ್ಭ ಬರಲಿ ನೀನು ಒಂದು ಸಮಚಿತ್ತನಾಗಿರಬೇಕು, ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿರಬೇಕು, ಕಷ್ಟ ಬರಲಿ ಸುಖ ಬರಲಿ, ನೋವು ಬರಲಿ ನಲಿವು ಬರಲಿ, ನಿನಗೆ ಲಾಭ ಆಗಲಿ ನಷ್ಟ ಆಗಲಿ, ಎಲ್ಲ ಸಂದರ್ಭದಲ್ಲೂ ಸ್ಥಿತಪ್ರಜ್ಞ ಪರಿಸ್ಥಿತಿಯಲ್ಲಿರಬೇಕು ಅನ್ನೋ ರೀತಿ ಸಾರ್ವಜನಿಕರು ಯಾವುದೇ ಒಂದು ಶಾಂತಿ ಕದಡುವಂಥ ಪ್ರಯತ್ನಗಳು ಯಾರಿಂದಲೇ ಆದ್ರೂ ಅದಕ್ಕೆ ಕಿವಿ ಕೊಡದೆ ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸಿ, ಜಿಲ್ಲಾಡಳಿತದ ಜೊತೆ ಸಹಕರಿಸಿ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕರೆ ನೀಡ್ತಾ ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ತುಂಬ ಜಾಸ್ತಿ ಮಾತಾಡಿದೆ ಅನಿಸುತ್ತೆ, ಹೌದಾ? ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಎದುರಿಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಇಷ್ಟು ಶಾಂತಿಯುತವಾಗಿ ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಕ್ರಿಸ್ಮಸ್ ಶುಭಾಶಯಗಳನ್ನ ಮತ್ತೊಮ್ಮೆ ಎಲ್ಲರಿಗೂ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.